ವಿದೇಶದಲ್ಲಿ ಉದ್ಯೋಗ ದೊರಕಿಸಿಕೊಡುವುದಾಗಿ ಹಣ ಪಡೆದು ವಂಚಿಸುವ ಏಜೆನ್ಸಿಗಳಿದ್ದು ಈ ಬಗ್ಗೆ ಎಚ್ಚರಿಕೆಯಿಂದ ಇರುವಂತೆ ಮಂಗಳೂರು ಪೊಲೀಸರು ತಿಳಿಸಿದ್ದಾರೆ. ಅನಧಿಕೃತ ಏಜೆನ್ಸಿಗಳೊಂದಿಗೆ ವ್ಯವಹರಿಸಬಾರದು ಎಂದು ವಿದೇಶಾಂಗ ಸಚಿವಾಲಯದ ಎಮಿಗ್ರೆಂಟ್ ಅಧಿಕಾರಿಯವರು ಸೂಚನೆಯನ್ನ ನೀಡಿದ್ದಾರೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಮಾಸ್ಟರ್ ಸೊಲ್ಯೂಷನ್ಸ್ ಕುಡಿಯಲ್ಪೈಲ್, ರಾಯಲ್ ಸೋರ್ಸ್ ಮ್ಯಾನ್ ಪವರ್ ಸೊಲ್ಯೂಷನ್ಸ್ LLT ಮುಡಿಬಿದ್ರೆ, ಕೆರಿಯರ್ಸ್ ಇಂಟರ್ನ್ಯಾಷನಲ್ ಬಿಚೈ, ಸ್ಕೈವೇ ರಿಕ್ರೂಟರ್ಸ್ ಪಳ್ನೀರ್, ಎಕ್ಸ್ಪ್ರೆಸ್ ಟೂರ್ ಆ್ಯಂಡ್ ಟ್ರಾವೆಲ್ಸ್ ಬಂದರ್, ಆಸ್ಪ್ಯಾಕ್ಸ್ ಕನ್ಸಲ್ಟೆಂಟ್ ಅಡ್ಯಾರ್, ಎವರ್ಸಿವ್ ಕನ್ಸಲ್ಟೆಂಟ್ ಅಥಾವರ, ಸುವಹನ ಟ್ರಾವೆಲ್ಸ್ ಪಳ್ನೀರ್, ಜಮಿನಿ ಎಂಟರ್ಪ್ರೈಸಸ್ ಕಂಕನಾಡಿ, ಫ್ಲೈಕಿಂಗ್ ಇಂಟರ್ನ್ಯಾಷನಲ್ ಕಂಕನಾಡಿ, ಆಲ್ ಫಾರಿಶ್ ಇಂಟರ್ನ್ಯಾಷನಲ್ ಬೆಂತೂರ್ವೆಲ್, MA ಎಂಟರ್ಪ್ರೈಸಸ್ ಸ್ಟೇಟ್ ಬ್ಯಾಂಕ್, ಇಂಟರ್ನ್ಯಾಷನಲ್ ಔಟ್ಸೋರ್ಸಿಂಗ್ ಕನ್ಸಲ್ಟಿಂಗ್ ಸರ್ವಿಸ್ ಬಲ್ಮಠ, ರೆಹಮಾನ್ ಎಂಟರ್ಪ್ರೈಸಸ್ ಬೆಂತೂರ್ವೆಲ್, ಹೀರಾ ಇಂಟರ್ನ್ಯಾಷನಲ್ ಟ್ರಾವೆಲ್ ಸರ್ವಿಸ್ ಬಲ್ಮಠ ಇವು ಅಧಿಕೃತ ಏಜೆನ್ಸಿಗಳಾಗಿವೆ ಎಂಬುದಾಗಿ ಮಾಹಿತಿಯನ್ನು ನೀಡಿದ್ದಾರೆ ಎಂದು ಮಂಗಳೂರು ಡಿಸಿಪಿ ಹರಿರಾಮ್ ಶಂಕರ್ ತಿಳಿಸಿದ್ದಾರೆ.